नमस्कार. कारवार प्लस कोकणी न्यूज चॅनलाचे तुमगेले स्वागत. आतपळ्या आयचे खबरो. हुबळीत जाल्ल्या विद्यार्थिनील्या खुनाचो निषेध करून कारवारात बीजेपी पक्षाले आंदोलन. कारवार हुबळी विद्यार्थिनी नेहा हिरेमठ हेमगेले खुनाचो निषेध करून उत्तर कन्नड जिल्हा बीजेपी वतीन कारवारच्या जिल्हाधिकारी कार्यालयामुखार बीजेपी पक्षा वतीन आंदोलन करून सरकारले लक्ष वेधले. या आंदोलनात राज्य बीजेपी उपाध्यक्ष कारवार माजी आमदार रुपाली नाईक हेमगेल नेतृत्वात हे आंदोलन झाले. तेमी सांगले की भर दिवसात कॉलेज वाठारात विद्यार्थिनीलो खून जावचो ही खूप दुर्भाग्याची गोष्ट असा आणि सरकारान या घटनाचे निर्लक्ष करचे हे बरोबर न्ही. काँग्रेस सरकार जनतेक रक्षण देऊक विफल झाला. राज्याच्या मुख्यमंत्री आणि गृहमंत्र्यान ताबडतोब राजीनामा दिवचो. मतासाठी जनतेला उपयोग करून घेवचे बरोबर न्ही. काँग्रेस सरकार सत्तेर येतरेत असली कृत्या खूप जाऊ लागलात म्हणते मी विषाद व्यक्त केलो. नेहा हिरेमठ हेमगेलो खून केल्ल्या आरोपीक कठीण शिक्षा देऊन हेच पुढे असली कृत्या करूक कोणीच पुढे येऊ देना अशी तेमी आपली भावना व्यक्त केली. काँग्रेस सरकारान इतली सगळी गॅरंटी दिलात तेजी बरोबर महिलाक अन्याय जाऊ दिनात तेमकां रक्षण दितले ही एक गॅरंटी दिया. महिलाक अन्याय जाला अन्याय करतल्याचे कठीण शिक्षा दितले ही गॅरंटी दिवची तेमी मागणी करचे विनंती अर्ज जिल्हाधिकारी मार्फत सरकारात दिला. या वेळार बीजेपीचे NS हेगडे, आमदार दिनकर शेट्टी, नागेश कुर्डेकर, सुभाष गुंगी, व्यंकटेश नायक आणि इतर हजर आशिल्ले. ಈ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸಿದಂಥ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ NS ಹೆಗ್ಡೆ ಸರ್ ಅವರೇ ಇದೆ. ಇವತ್ತು ಹಾಡುವಾಗಲೇ ಒಬ್ಬ ವಿದ್ಯಾರ್ಥಿನಿಯನ್ನ ನೇಹಾ ಹಿರೇಮಠ್ ಒಬ್ಬ ವಿದ್ಯಾರ್ಥಿನಿ, ಒಬ್ಬ ಕಾರ್ಪೊರೇಟರ್ ಮಗಳು, ಸಾಮಾನ್ಯ ಅಲ್ಲ, ಸಾಮಾನ್ಯ ಬಡವರ ಮಗಳು ಕೂಡ ಅಲ್ಲ, ಒಬ್ಬ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠ್ ಅವರಿಗೆ ಒಬ್ಬ ಮುಸ್ಲಿಂ ಹುಡುಗ ಹಾಡುವಾಗಲೇ ಒಂದು ಬರ್ಬರ ಹತ್ಯೆಯನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಭಾರತೀಯ ಜನತಾ ಪಾರ್ಟಿಯಾದ ನಾವೆಲ್ಲರೂ ಇದನ್ನು ಖಂಡಿಸ್ತಾ ಇದ್ದೇವೆ, ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ರಾಜ್ಯದಲ್ಲಿದೆ, ಕಣ್ಣಿಂದ ನೋಡಿಯೂ ಕೂಡ ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ರಾಜ್ಯದ ನಮ್ಮ ಈ ಒಂದು ಪರಮೇಶ್ವರ್ ಅವರು ಕೂಡ ಕೂಡಲೇ ರಾಜೀನಾಮೆ ಕೊಡ್ಬೇಕಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಬಂಧುಗಳೇ, ಒಬ್ಬ ವಿದ್ಯಾರ್ಥಿನಿ ಪಾಪ, ಅವಳಿಗೆ ಏನೂ ಗೊತ್ತಿಲ್ಲ. ಕಾಲೇಜ್ನಲ್ಲಿ ಬಂದಾಗ ಒಬ್ಬ ಹುಡುಗ ಏಕಾಏಕಿ ಬಂದ್ಕೊಂಡು ಅವಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. 9 ಸಲ ಚೂರಿಯಿಂದ ಅವಳನ್ನ ಬರ್ಬರ ಹತ್ಯೆ ಮಾಡ್ತಾ ಇದ್ದಾರೆ. ಯಾರು ತಂದೆ ತಾಯಿರ ನೋಡ್ಲಿಕ್ಕೆ ಸಾಧ್ಯ? ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ಬೇಕಂದ್ರೆ ಇವತ್ತು ಆ ಕಠಿಣವಾದ ಶಿಕ್ಷೆ ಕೊಡ್ಲಿಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ನೀವು ಹಿಂದೇಟಾಗ್ತಾ ಇದ್ದೀರಿ? ಮುಖ್ಯಮಂತ್ರಿಗಳೇ, ನೀವು ಯಾವ ಕಾರಣಕ್ಕಾಗಿ ಹಿಂದೇಟಾಗ್ತಾ ಇದ್ದೀರಾ? ಯಾವ ಓಲೈಕೆಗಾಗಿ? ನಿಮ್ಮ ಮತ ಬ್ಯಾಂಕ್ ಸಲುವಾಗಿ ನೀವು ಇದನ್ನ ಖಂಡಿಸ್ತೆ. ಬೇರೆ ಒಂದು ಹೆಣ್ಮಕ್ಳಿಗೆ ಈ ತರದಲ್ಲಿ ಹತ್ಯೆ ಮಾಡಿದಂದ್ರೆ ಇವತ್ತು ಯಾರೇ ಧರ್ಮದವರಾಗ್ಲಿ ಈ ಹತ್ಯೆಯನ್ನ ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಇದು ಪದೇ ಪದೇ ಎಲ್ಲಿಯೂ ಆಗಬಾರ್ದು. ಮುಂದಿನ ದಿನದಲ್ಲಿ ಒಡ ಹುಟ್ಟಿದ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದಿರಿಗೆ ಎಷ್ಟು ನೋವಾಗ್ತಾ ಇದೆ ಅಂದ್ರೆ ನಾವು ಮನೆಯಲ್ಲಿ ಕೂತ್ಕೊಂಡವರು ತಾಯಂದಿರು ಇಲ್ಲಿ ಅಳ್ತಾ ಇದ್ದೇವೆ. ಆ ಹುಡುಗಿಯ ಒಂದು ಆ ಬರ್ಬರ ಹತ್ಯೆಯನ್ನು ನೋಡ್ಕೊಂಡು ನಾವು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಸುಮ್ಮನೆ ಕೈಯಲ್ಲಿ ಕೈ ಇಟ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ನಮ್ಮ ಪರಮೇಶ್ವರ್ ಸರ್ ಅವರು ಏಕಾಏಕಿ ಕಟ್ಟುಕತೆಗಳನ್ನು ಹೇಳ್ತಾ ಇದ್ದಾರೆ. ನಿಮ್ಗೂ ಮಕ್ಕಳಿದ್ದಾರೆ ಸರ್, ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾನೇ ಒಂದು MLA ex-MLA ಆಗಿ ಇವತ್ತು ಹೇಳ್ತಾ ಇದ್ದೇನೆ, ಎಷ್ಟು ಅನಾಹುತವನ್ನು ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಣ್ಣಿಂದ ನೋಡಿಯೂ ಕೂಡ ನೋಡದೇ ಇದ್ದಂಗೆ ಮಾಡ್ತಾ ಇದ್ದೀರಾ. ಹನುಮಂತ ಚಾಳಿಸ ಹೇಳಿದ್ರೆ ನೀವೆಲ್ಲ ಹಿಂದೂಗಳು, ನಿಮ್ಗೆ ನೋವಾಗೋದಿಲ್ವೇ? ಅಂಗಡಿಯಲ್ಲಿ ಹೋಗ್ಕೊಂಡು ಹನುಮಂತ ಚಾಳಿಸ ಹೇಳ್ದವ್ರ ಮೇಲೆ ಹಲ್ಲೆ ಮಾಡ್ತೀರಾ? ಕೂಡ ನಿಮ್ದಾಯ್ತು. ಕಣ್ಣಿಂದ ಎಷ್ಟೊಂದು ಅನಾಹುತ ನೋಡ್ತಾ ಇದ್ದೀರಿ. ನೀವು ಸರ್ಕಾರ ನಡೆಸಬೇಕಂದ್ರೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಸರ್ಕಾರ ಎಲ್ಲ ನಿಮ್ಮ ಸಚಿವರಿಗೆ ಹೇಳ್ತಾ ಇದ್ದೇನೆ, ಸರ್ಕಾರ ನಡೆಸುವಂತ ಕಾಂಗ್ರೆಸ್ನವರಿಗೆ ಹೇಳ್ತಾ ಇದ್ದೇವೆ, ನೀವು ಸರ್ಕಾರ ನಡೆಸುವವರು ನೋಡುವುದಾದ್ರೆ ನೀವು ಇನ್ಫಾರ್ಮೇಶನ್ ಕೊಡಿ. ನಿಮ್ಮ ಒಳಗಡೆ ಏನ್ ನಡೀತಾ ಇದೆ, ನಿಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರ ಇನ್ಫಾರ್ಮೇಶನ್ ತೆಗೆದುಕೊಂಡು ಕಟ್ಟ ಕಡೆಯದಾಗಿ ಒಂದು ನ್ಯಾಯವನ್ನು ಕೊಡಿಸುವುದಂತ ಮಾಡಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ.
ಇವತ್ತಿನ ಈ ಕಾರವಾರದಲ್ಲಿ ನಡೆಯುವಂತ ಈ ಒಂದು ಪ್ರತಿಭಟನೆಗೆ ನಮ್ಮೆಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಾಕ್ಷಿಯಾಗಿದ್ದಾರೆ. लोकसभा निवडणुकीची काँग्रेस उमेदवाराली कुमटात प्रचार सभा. कुमटा तालुक्याच्या मलगल्ली ग्रामपंचायत व्याप्तीत आयोजन केल्या काँग्रेस प्रचार सभा वेळार काँग्रेस उमेदवार डॉक्टर अंजली निंबाळकर हेमका एक वृद्ध महिलेन तुम्ही बरेकन काम करा, आम्ही तुमकाच मत दितले अशी सांगतलेत. निंबाळकर हेमी सांगले की आपण या क्षेत्राची धूव समजा, घरची धूव समजून क्षेत्राची अभिवृद्धी करतले असे सांगून तेमगेले आशीर्वाद घेतलो. क्षेत्राच्या अरण्य अतिक्रमण समस्येच्या कचाटात सापडिल्ल्या तेमगेल्या वास तळाचो कायदेशीर हक्कासाठी आपण केंद्रात आवाज उठत जाल्यार आपल्याक एक वेळा अवकाश द्या अशी तेमी या वेळार विनंती केली. ಮಹಿಳೆಯರ ಪರ ಪಕ್ಷ, ಯುವಕರು ಪರ ಪಕ್ಷ ಅವ್ರು ಬಿಟ್ಟಿಲ್ಲ ಕೆಲಸ ಮಾಡ್ಲಿಕ್ಕೆ. 14 ಇಲೆಕ್ಷನ್ ನೋಡಿ, 19 ಇಲೆಕ್ಷನ್ ನೋಡಿ, ಕಣ್ಣು ಮುಚ್ಕೊಂಡು ಎಲ್ಲರೂ ಬಿಜೆಪಿ ಯಾರು ನನ್ಗೆ ನೋಡ್ಬೇಡ, ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ ಮೇಲೆ ನೋಡಿ ಅವರಿಗೆ ನೋಡ್ಕೊಂಡು ಮತ ಹಾಕಿ, ನನ್ಗೆ ನೋಡ್ಬೇಡ ಪ್ರಧಾನಿ ಮಾಡ್ಬೇಕು ಅಂತ ಮತ ಹಾಕಿ. ಬಟ್ ಆದ್ರೆ ಆ ಪ್ರಧಾನಿ ಕುಮಟಾ ಕಡೆ ಬಂದಿದ್ರು. ಆದ್ರೆ ನಮ್ ದೇಶಪಾಂಡೆ ಸಾಹೇಬ್ರು ಕಳೆದು ಇಷ್ಟು ವರ್ಷದಿಂದ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಅವರು ಎಷ್ಟು ಬಾರಿ ಕಾಂಗ್ರೆಸ್ ಮುಖಂಡರು, ಲೀಡರ್, ಸಿಎಂ ಆಗಂತ ನೇತೃತ್ವ ಅವ್ರ ಕಡೆ ಇದೆ. ಅವರು ಎಷ್ಟು ಬಾರಿ ನಿಮ್ ಮುಂದೆ ಬಂದಿದೆ ನಿಮ್ ಸೇವೆ ಮಾಡ್ಲಿಕ್ಕೆ ಅಂತ ನೀವು ತಿಳ್ಕೋಬೇಕು. ಯಾರಿಗೆ ಆಶೀರ್ವಾದ ಕೊಡ್ತೀರಾ, ಕಣ್ಣು ಮುಚ್ಕೊಂಡು ಆಶೀರ್ವಾದ ಕೊಟ್ಟಿದ್ರೆ ಇದೇ ಪರಿಸ್ಥಿತಿ ಆಗ್ಬಿಡುತ್ತೆ. ಹೋಗೋರು ಕರ್ಕೊಂಡು ಹೋಗ್ತಾರೆ, ಬಿಡೋರು ಹಂಗೆ ಬಿಡ್ತಾರೆ. ಅದಕ್ಕೆ ನಿಮ್ ಎಲ್ಲಾರ್ಗೆ ವಿನಂತಿ ಮಾಡ್ತಾ ಇದ್ದೀನಿ, 5 ಗ್ಯಾರಂಟೀಸ್ ಕೆಲಸ ಮಾಡಿ ನಿಮ್ ಮುಂದೆ ಬರ್ತಾ ಇದ್ದೀವಿ. ನನ್ಗೆ ಗೊತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾನಾಪುರ, ಕಿತ್ತೂರು ಸೇರಿ ಈ ಪೂರ್ತಿ ಕ್ಷೇತ್ರ ಅಲ್ಲಿ ಸಾಕಷ್ಟು ಕೆಲಸ ಆಗಿದೆ, ಇನ್ನು ಸಾಕಷ್ಟು ಕೆಲಸ ಆಗ್ಬೇಕು ಕೂಡ. ಯಾಕೆಂದ್ರೆ ಕಾಡು ಪ್ರದೇಶ ಇರ್ತಕ್ಕಂತ ನನ್ ಖಾನಾಪುರ ಕೂಡ ಇದೇ ತರ ಕಾಡು ಪ್ರದೇಶ ಇದೆ. ಇಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಏನ್ ಬೇರೆ ಇಲ್ಲ. ಈ ಹೋರಾಟ ಏನ್ ನಿಮ್ದು ನಡೀತಾ ಇದೆ ಹಕ್ಕಕ್ಕೆ, ನಿಮ್ ಸ್ವಂತ ಸ್ವಾರ್ಥಕ್ಕೆ. ಏನ್ ಸ್ವಾರ್ಥ? ನಮ್ ಮನೆ ನನ್ಗೆ ಸಿಗ್ಬೇಕು ಅಷ್ಟೇ ಸ್ವಾರ್ಥನಾ? ಬಾಕಿ ಬೇರೆ ಅವ್ರದ್ದು ಮನೆ ಕೇಳ್ತಾ ಇಲ್ಲ. ನಾವು ಎಲ್ಲಿ ವಾಸ ಮಾಡ್ತಾ ಇದೀವಿ ಆ ವಾಸ ಮಾಡೋದು ಜಾಗ, ಆ ವಾಸ ಮಾಡೋದು ಹಕ್ಕು ಪತ್ರ ನಮ್ಗೆ ಸಿಕ್ಬೇಕು. ನಿಮ್ ಹೋರಾಟಗೆ ನಾನು ಧ್ವನಿಯಾಗಿ ಕೇಂದ್ರದಲ್ಲಿ ಒಂದ್ ಮಾತಾಡ್ಬೇಕು ಅಂತ ಅವಕಾಶ ಕೊಡಿ ತಾವು ಎಲ್ಲರೂ ಅಂತ ವಿನಂತಿ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಆಗ್ತದೆ ಇಲ್ವಾ? ಆಗ್ತದೆ, ನನ್ಗೆ ಅಂತ ವಿಶ್ವಾಸ ಇದೆ. ಹೋರಾಟ ಯಾವುದು ಸತ್ಯ ವಚನದಿಂದ, ಸತ್ಯ ದಾರಿ ಮೇಲೆ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಆ ದಾರಿ ನಾವು ಕೇಂದ್ರ ಸರ್ಕಾರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪಿತ ಆಗಿದ್ಮೇಲೆ ಖಂಡಿತ ಇಲ್ಲಿಂದ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ಖಾನಾಪುರ, ಕಿತ್ತೂರು ಸೇರಿ ನಾವು ಕಾಂಗ್ರೆಸ್ ಸಂಸದರು ಇಲ್ಲಿಂದ ಕಳಿಸಿದ್ರೆ ನಿಮ್ ಧ್ವನಿಯಾಗಿ ಅಲ್ಲಿ ಮಾತಾಡ್ಕೊಂಡು ಏನ್ ಪೇಪರ್ ವರ್ಕ್ ಇದೆ ಅದು ದೇಶಪಾಂಡೆ ಸಾಹೇಬ್ರು ಮತ್ತೆ ಮಂಕಾಳು ಸಾಹೇಬ್ರು ಸಾಕಷ್ಟು ದಿನದಿಂದ ಮಾಡ್ತಾ ಬಂದಿದ್ದಾರೆ, ಅಪ್ಲಿಕೇಶನ್ಸ್ ಹಾಕಿದ್ದಾರೆ. नरसिंह मार्केट कारवार तुमका गरज आशिल्ल्या देव कार्याक आणि मंगल कार्याक, लग्न, मुंज, पूजा, अर्चा, होम, हवन, घरप्रवेश अशा शुभ कार्याक लागची केळी पानां, केळी, होमाकडी, तुळशी, तांब्या पितलेची देवकृत्याची आयदनां, शंख, रुद्राक्ष पूजेचे कपडे, आंब्या पानां, तोरण, बाशिंग, गाईचे शुद्ध दूध, गोमूत्र, कडधान्य असे सगळे तरेची सामुग्री मेळचे एकमेव दुकान म्हणल्यार नरसिंह मार्केट कारवार. 87 वर्सांच्या ग्राहकाल्या विश्वासाचे ठिकाण नरसिंह मार्केट कारवार. तुमगेर गरजेप्रमाणे वस्तू कारवारच्या खिंच्या भागाभागात घराकडे पावोवची व्यवस्था आशिल्ले आमगेले नरसिंह मार्केट कारवार. एक वेळा अवश्य भेट द्या आणि खात्री करून घ्या. नरसिंह मार्केट केंद्रा बँकेचो तळमजलो, रायकर मेनर, कायकिनी रोड, कारवार. कारवारच्या मुडगेरी श्री वेंकटरमण देवालो वार्षिक तेर उत्सव 23 एप्रिलाक. कारवार कारवारचे मुडगेरी श्री वेंकटरमण देवस्थान म्हटले की याद येता ती मराठी नाट्य कलाकाराली.
वादळ सूर राहू दे, मी नथुराम गोडसे बोलतोय, चांदणे शिंपीत जा, डॉक्टर तुम्ही सुद्धा, संगीत एकच प्याला, इथे ओशाळाला मृत्यू, मोहरा इरेला पडला, अशी एकापेक्षा एक दर्जेदार नाटकाची रसिकाक मेजवानी दिला आणि आतापर्यंत दिते रसात. या वर्साक मंगळवार 23 एप्रिल 2024 दिसा मुडगेरी श्री वेंकटरमण देवालया चैत्र पुनवेच्या तेर रथोत्सवा निमित्तान रात्री 10 वाजताना वेंकटरमण प्रासादिक बलभीम नाट्य संपदा मुडगेरी हे मी सादर करतले. वा शिरवाडकर हे बरयले नटसम्राट या नाटकाचो प्रयोग सादर करतले. कारवार जिल्ह्यात पहिल्याच वेळा ही हौसी नाट्य मंडळ हो प्रयोग सादर करता म्हण वेंकटरमण देवालया तेर उत्सवाक आणि या नटसम्राट नाट्य प्रयोगाक आवर्जून हजर रावन प्रेक्षकांक कलाकाराक प्रोत्साहन दिवचे अशें श्री वेंकटरमण देवस्थान कमिटी मुडगेरी हे मी भक्ताक कळयला. कारवार प्लस कोंकणी बातमीपत्र हिंगा सोंपता. व्हिडिओ लाईक करा, शेअर करा आणि कमेंट करच्याक विसरू नकात. कारवार प्लस कोंकणी न्यूज चॅनलाचे पुराय अपडेट मेळसाठी कारवार प्लस कोंकणी न्यूज चॅनल सबस्क्राईब करा आणि बेल आयकॉन क्लिक करा. धन्यवाद.